ಸಂಜೆ ತಂತ್ರಿವರಿಯರು ಬಂದು 21ರ ಸಂಜೆ ನಂತರ 28ರ ತನಕ ಬೇರೆ ಬೇರೆ ವಿವಿಧ ರೀತಿಯ ವೈದಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿವೆ. ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗಿ ನಡಿಬೇಕೆಂಬ ಉದ್ದೇಶದಿಂದ ನಾವು ಈಗಾಗಲೇ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದರ ಜೊತೆ ಒಂದು 25 ಸಮಿತಿಗಳನ್ನು ಕೂಡ ರಚಿಸಿ ನಾವು ಆ 25 ಸಮಿತಿಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನ ಒಬ್ಬ ಜವಾಬ್ದಾರಿ ಕೊಟ್ಟವ ಅವನಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತ ವ್ಯಕ್ತಿತ್ವ ಇರುವಂತವರನ್ನೇ ನಾವು ಆ ಜವಾಬ್ದಾರಿಯನ್ನು ಕೊಟ್ಟು ನಾವು ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೊರೆಕಾಣಿಕೆಗೆ ನಮ್ಮ ಗೌರವಾಧ್ಯಕ್ಷರೇ ಒಪ್ಪಿಕೊಂಡ್ರು. ಹೊರೆಕಾಣಿಕೆಯ ಒಂದು ಜವಾಬ್ದಾರಿಯನ್ನ ನನಗೆ ಕೊಡಿ, ಹೊರೆಕಾಣಿಕೆಯ ಒಂದು ಜವಾಬ್ದಾರಿಯ ಪೂರ್ಣ ಆ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ತೇನೆ ಎಂಬ ಒಂದು ನಿಟ್ಟಿನಲ್ಲಿ ಅವರು ಆ ಜವಾಬ್ದಾರಿ ವಹಿಸಿಕೊಂಡು, ಅದೇ ರೀತಿ ಬೇರೆ ಬೇರೆ ಅನ್ನ ಸಂತರ್ಪಣೆಗೆ ಒಬ್ರು, ವೈದಿಕಗೆ ಒಬ್ರು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಆ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ನಡೆಯಲಿಕ್ಕಿದೆ. ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಮಗೆ ತಿಳಿಸಬೇಕಿದ್ರೆ, ಕಳೆದ ಒಂದು 3000 ವರ್ಷಗಳ ಹಿಂದಿನ ಈ ದೇವಸ್ಥಾನ ಬಳ್ಳೇರಿ ಕಾಡಿನ ಮಧ್ಯದಲ್ಲಿ ನಡೀತಿತ್ತು ಎಂಬ ಪ್ರತೀಕ ಕೂಡ ನಮಗೆ ಆ ಸರ್ವಜ್ಞರಿಂದ ಅಲ್ಲಿಂದ ಪ್ರಶ್ನಾ ಚಿಂತನದಿಂದ ಕಂಡು ಬಂದ ರೀತಿಯಿಂದಾಗಿ ನಾವೆಲ್ಲ ಆ ರೀತಿಯಿಂದಲೇ ಮುಂದುವರಿಸುವ ಆ ಒಂದು ಉಳಿದ ಅಲ್ಲಿಯ ಕೆಲಸಗಳನ್ನು ಮುಂದುವರಿಸಲು ನಾವು ಆ ಪ್ರಶ್ನಾ ಚಿಂತನೆ ಯಾವ ರೀತಿ ಹೇಳಿದಾರ ಅದೇ ರೀತಿ ಮುಂದುವರಿಸಿಕೊಂಡು ಬಂದಿದ್ದೇವೆ. ಅಲ್ಲಿ ಬಳ್ಳೇರಿ ಕಾಡಿನಲ್ಲಿ ನಾಗಸ್ವರೂಪಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಗಳು ಆ ಕಾಡಿನ ಮಧ್ಯೆ, ಅಂದ್ರೆ ಪುತ್ತೂರು ಸೀಮೆಯಲ್ಲಿ ನಾವು ತಿಳಿದ ಮಟ್ಟಿಗೆ ಅಷ್ಟು ಎತ್ತರದ ಒಂದು ಗುಡ್ಡ ಬೇರೆ ಇಲ್ಲ ಬಳ್ಳೇರಿ ಕಾಡು. ಅದರಲ್ಲಿ ವನ್ಯಜೀವಿಗಳು ಕೂಡ ನೆಲೆಸಿರುವಂತ ಒಂದು ಕಾಡು. ಅಲ್ಲಿಯ ತುದಿಯಲ್ಲಿ ಅಲ್ಲಿ ಒಂದು ದೇವಸ್ಥಾನ ಕೂಡ ಸಣ್ಣ ಮಟ್ಟದಲ್ಲಿ ಈಗ ಕೂಡ ಇದೆ. ಯಾಕೆಂದ್ರೆ ನಾನು ಬೆಳಿಗ್ಗೆ ಹೋಗಿ ಬಂದದ್ರಿಂದ ಪ್ರಥಮ ಬಾರಿಗೆ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೇನೆ. ಎಲ್ಲರೂ ಯಾರು ಅಲ್ಲಿಗೆ ಹೋಗುವಂತ ವ್ಯವಸ್ಥೆ ಕೂಡ ಬಹಳ ಕಷ್ಟ. ಅಂತ ವ್ಯವಸ್ಥೆಯಲ್ಲಿ ಅಲ್ಲಿ ಬೆಳಿಗ್ಗೆ ನಾವು ಇವತ್ತು ಅಲ್ಲಿ ಭೇಟಿ ಕೊಟ್ಟಿದ್ದೆವು. ಕೊಟ್ಟಂತ ಸಂದರ್ಭದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ದೇವಸ್ಥಾನದ ಕುರು ಮೊದಲದಿತ್ತು. ಅದರ ರೀತಿಯಲ್ಲಿ ನಾಗಸ್ವರೂಪಿಯಾದಂತ ಅಲ್ಲಿ ನಾಗ ನೆಲೆಯಾಗಿರುವಂತ ಕಲ್ಲುಗಳು ಕೂಡ ಅಲ್ಲಿದೆ. ಅಲ್ಲಿಂದ ಒಂದು ಸಂದರ್ಭದಲ್ಲಿ ನಮ್ಮ ಅರ್ಚಕರು ದಿನಂಪ್ರತಿ ಹೋಗಿ, ಇದು ಸಾಧಾರಣ ಬಹಳ ಹಳೆ ಕತೆ, ಅಲ್ಲಿ ದಿನಂಪ್ರತಿ ಹೋಗಿ ಪೂಜೆ ಮಾಡಿಕೊಂಡು ಬರುವಂತ ಸಂದರ್ಭದಲ್ಲಿ ಒಂದು ದಿವಸ ಅವರನ್ನ ವ್ಯಾಘ್ರ ಚಾಮುಂಡಿ ಅವರ ಮುಂದೆ ಬಂದು ಅವರನ್ನು ಹೆದರಿಸುವ ಒಂದು ಮಟ್ಟದಲ್ಲಿ ನೋಡಿದಾಗ ಆ ದೈವಜ್ಞರು ದೇವರಲ್ಲಿ ಬೇಡಿಕೊಂಡ್ರು, ನಾನು ಇನ್ನು ಮುಂದೆ ಇಲ್ಲಿ ಬಂದು ನಿನಗೆ ಪೂಜೆ ಮಾಡಲಿಕ್ಕೆ ನನಗೆ ಖಂಡಿತ ಕಷ್ಟ ಆಗ್ಬಹುದು, ಆದ್ರಿಂದ ನನಗೆ ಏನಾದ್ರೂ ಬೇರೆ ಅವಕಾಶ ಮಾಡಿ ಕೊಡು ಎಂಬ ಒಂದು ನೆಲೆಯನ್ನ ಬೇಡಿಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿಯೇ ಬಂದು ಈ ಕಾರ್ಪಾಡಿಯ ಸ್ವಲ್ಪ ಮೇಲಿನ ಒಂದು ಜಾಗದಲ್ಲಿ ಬಂದು ನೆಲೆಯಾದ್ರು ಎಂಬ ಒಂದು ಪ್ರತೀತವನ್ನ ನಾವು ಕೇಳ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸುಬ್ರಹ್ಮಣ್ಯನ ಒಂದು ವ್ಯವಸ್ಥೆ ಚೆನ್ನಾಗಿ ನಡೆಯದಂತ ಕಾರಣದ ಸಂದರ್ಭದಲ್ಲಿ ಪುನಃ ಅದೇ ದೈವಜ್ಞರಿಗೆ ಒಂದು ಅಶರೀರವಾಣಿಯಾಗಿ, ನಾನು ಯಾವ ಜಾಗದಲ್ಲಿ ಇನ್ನು ಮುಂದೆ ಕಾಲಿಡ್ತೇನೋ ಆ ಜಾಗದಲ್ಲಿ ನೀನು ಮುಂದಿನ ದಿವಸದಿಂದ ಆ ದೇವಸ್ಥಾನವನ್ನು ಆರಾಧಿಸಿಕೊಂಡು ಬಾ ಎಂಬ ನಿಟ್ಟಿನಲ್ಲಿ ಅಲ್ಲಿ ತುಳು ಪದದಿಂದಾಗಿ ನಾವು ಕಾರಿಟ್ಟ ಜಾಗಕ್ಕೆ ಈಗಾಗಲೇ ಕಾರ್ಪಾಡಿ ಎಂಬ ಒಂದು ಪ್ರತೀತವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅಂದಿನಿಂದ ಪೂಜೆ ಬೇರೆ ಬೇರೆ ವಂಶಸ್ಥರು ಕೂಡ ಅದನ್ನು ನಡ್ಕೊಂಡು ಬರ್ತಾ ಇದ್ರು. ಕಳೆದ ಒಂದು 12 ವರ್ಷದಿಂದ ಮೊದಲು, 12 ಅಲ್ಲ 2009 ಅಂದ್ರೆ 15 ವರ್ಷಕ್ಕೆ ಮೊದಲು ಅಲ್ಲಿ ಒಂದು ರೀತಿ ಗುಂಡ ಮತ್ತು ಮಟ್ಟಪಕ್ಕೆ ಒಂದು ರೀತಿಯ ಬ್ರಹ್ಮಕಲಶ ಕೂಡ ನಡೆದಿದೆ. ಊರವರೆಲ್ಲ ಸೇರಿ ಅದರ ಜೊತೆ ಸಂಜೀವ ಪೂಜಾರಿಗಳು, ಸದಾನಂದ ಗೌಡರು ಎಲ್ಲ ಅದರ ನೇತೃತ್ವವನ್ನು ಆ ಸಂದರ್ಭದಲ್ಲಿ ವಹಿಸಿಕೊಂಡ್ರು. ಸುಧಾಕರ ಭಟ್ರು ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ರು. 2009ಕ್ಕೆ ಮೇ ತಿಂಗಳಲ್ಲಿ ಅಲ್ಲಿ ಬ್ರಹ್ಮಕಲಶ ನಡೆದು ಆ ಒಂದು ದೇವರ ಗುಡ್ಡ, ಅದೇ ರೀತಿ ಮಂಟಪದ ಕಲ್ಲಿನ
ಎಲ್ಲ ಒಂದು ವಿವಿಧ ರೀತಿಯಲ್ಲಿ ಅಲ್ಲಿ ಬ್ರಹ್ಮಕಲಶ ನಡೆದು ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಆದರೆ ಅಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಜಾಗದ ಸಮಸ್ಯೆ. ಆ ನಂತರ ಕೂಡ ನಮ್ಮ ಅರ್ಚಕರು ಬೇರೆ ಬೇರೆ ರೀತಿಯಲ್ಲಿ ದೈವಗಳಲ್ಲಿ ಕೂಡ ಬೇಡಿಕೊಂಡ್ರು ಎಂಬ ವಿಷಯವನ್ನ ನಮ್ಮ ಸುಧಾಕರ್ ಭಟ್ರು ಹೇಳ್ತಾ ಇದ್ರು. ನಾವು ದೈವಗಳಲ್ಲಿ ಕೂಡ ಬೇಡಿಕೊಂಡಿದ್ದೇವೆ, ಯಾಕೆ ಪೂರ್ಣ ರೀತಿಯಲ್ಲಿ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬಾರ್ದು? ಈ ಜೀರ್ಣೋದ್ಧಾರ ಆಗಿ ಯಾಕೆ ಇಲ್ಲಿಯ ಜನರಿಗೆ ಬೇಕಾದಂತ ವ್ಯವಸ್ಥೆ ಮಾಡಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಅವರು ಪ್ರಶ್ನಾ ಚಿಂತನೆ ಮಾಡುವಾಗ ಆ ಚಿಂತನೆಯಲ್ಲಿ ಕೂಡ ಬಂತಂತೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಮುಂದಿನ ಜಾಗವನ್ನ ನೀವು ಯಾವ ರೀತಿಯಲ್ಲಿ ಖರೀದಿಸ್ತೀರೋ, ಯಾವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಜಾಗವನ್ನು ಕ್ರೋಢೀಕರಿಸ್ತೀರಾ, ಅಂದು ನಿಮಗೆ ದೇವಸ್ಥಾನ ನಿಮ್ಮ ಪೂರ್ಣ ಪ್ರಮಾಣದ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಎಂಬ ಮಾತನ್ನು ಕೂಡ ಹೇಳಿದಾಗ ಅವರು ಆ ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸುಧಾಕರ್ ಭಟ್ರು ಇದ್ದಂತ ಸಂದರ್ಭದಲ್ಲಿ ಎಲ್ಲ ಊರಿನವರನ್ನ ಸೇರಿಸಿ ನಾವು ಈ ಒಂದು ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ನಾವು 21 ಸೆನ್ಸ್ ಜಾಗ ಫ್ರಂಟ್ ಅಲ್ಲಿದೆ, ಆ ಜಾಗವನ್ನ ನಾವು ತೆಗೆದುಕೊಳ್ಬೇಕು, ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಎಂಬ ಕೇಳಿಕೊಂಡಂತ ಆ ನಿಟ್ಟಿನಲ್ಲಿ ಆ ಒಂದು ದೇವಸ್ಥಾನದ ಎಲ್ಲ ಊರಿನವರು ಸೇರಿ ನಾವು ಕೂಡ ನಿಮಗೆ ಸಹಕಾರ ಮಾಡ್ತೇವೆ, ನೀವು ಆ ಜಾಗವನ್ನು ತೆಗೆದುಕೊಳ್ಳಿ, ಆ ನಂತರ ಜೀರ್ಣೋದ್ಧಾರಕ್ಕೆ ಕೈ ಹಾಕಿ ಎಂಬ ಒಂದು ಮಟ್ಟದಲ್ಲಿ ಪ್ರಯತ್ನ ಮಾಡಿದಾಗ ಸುಧಾಕರ್ ಭಟ್ರು ಅದರ ಮುಂಚೂಣಿಯಲ್ಲಿ ನಿಂತು ಆ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಯಾರು ಇರಲಿಲ್ಲ, ಬಾಲಚಂದ್ರರು ಊರಿನವರು ಅವರಿದ್ರು, ನಾನಾಗ್ಲಿ ರಾಧಾಕೃಷ್ಣ ಬೋರ್ಕರ್ ಆಗ್ಲಿ, ಡಾಕ್ಟರ್ ಕೂಡ ಹತ್ತಿರದವರು, ಆದ್ರೂ ಕುರಿಯದವರು. ದೇವಸ್ಥಾನಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ಹೊರತು ಅದರ ಜವಾಬ್ದಾರಿಯನ್ನು ನಾವು ಯಾರು ವಹಿಸ್ಕೊಂಡವರಲ್ಲ. ಅಂತ ಸಂದರ್ಭದಲ್ಲಿ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಅವರೊಂದು ಜೀರ್ಣೋದ್ಧಾರ ಸಮಿತಿ ಮಾಡಬೇಕೆಂಬ ನೆಲೆಯಲ್ಲಿ ಅವರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟಿರ್ಬೋದು ಎಂಬ ಅನಿಸಿಕೆ ನಮ್ಮಲ್ಲಿದೆ. ಕೊನೆಯದಾಗಿ ನಮ್ಮಲ್ಲೂ ಕೂಡ ಕೇಳಿಕೊಟ್ರು, ನೀವು ಆ ಜೀರ್ಣೋದ್ಧಾರಕ್ಕೆ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಬರಬೇಕು, ನಮ್ಗೆ ಒಂದು ರೀತಿಯಲ್ಲಿ ತಮ್ಮ ಬೆಂಬಲವನ್ನ ನೀಡಬೇಕಂತೇಳಿ ರಾಧಾಕೃಷ್ಣ ಬೋರ್ಕರ್ ಮತ್ತು ನನ್ನಲ್ಲಿ ಕೇಳಿಕೊಂಡಾಗ ನಾವು ಮನಪೂರ್ವಕವಾಗಿ ಒಪ್ಪಿಕೊಂಡೆವು. ಯಾಕೆಂದ್ರೆ ಒಂದು ಸುಬ್ರಹ್ಮಣ್ಯ ದೇವ, ಯಾಕಂದ್ರೆ ಕಾರ್ಪಾಡಿಯ ಬಗ್ಗೆ ನಮಗೂ ಕೂಡ ಒಂದು ರೀತಿಯ ಅರಿವಿತ್ತು. ಕಾರ್ಪಾಡಿ ದೇವಸ್ಥಾನದ ಆ ಒಂದು ದೇವರ ಅವರಿಗಿರುವಂತಹ ಶಕ್ತಿಯ ಬಗ್ಗೆ ನಮಗೆ ಅರಿವಿದ್ದರಿಂದ ನಾವು ಒಪ್ಪಿಕೊಂಡು ನಾವು ಅಲ್ಲಿ ಹೋಗಿ ಆ ಒಂದು ಜೀರ್ಣೋದ್ಧಾರ ಸಮಿತಿಯಾಗಿ ಸ್ವಲ್ಪ ದಿವಸದಲ್ಲಿ ನಾವು ಆ ಜಾಗವನ್ನು ಕೂಡ ಖರೀದಿ ಮಾಡಿದೆವು. ಖರೀದಿ ಮಾಡಿದ ನಂತರ ಒಂದೊಂದು ರೀತಿಯಲ್ಲಿ ಸಣ್ಣ ಪುಟ್ಟದಲ್ಲಿ ಅದು ಅಭಿವೃದ್ಧಿ ಆಗ್ತಾ ಬಂತು. ಆ ನಂತರ ನಾವೊಂದು ಬ್ರಹ್ಮಕಲಶೋತ್ಸವ ಸಮಿತಿ ಆಗ್ಬೇಕು ಎಂಬ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಕೂಡ ಊರವರನ್ನೆಲ್ಲ ಸೇರಿಸಿದೆವು. ಊರನ್ನೆಲ್ಲ ಸೇರಿಸಿದಾಗ ಆ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಗೆ ಯಾರು ಜೀರ್ಣೋದ್ಧಾರ ಅಧ್ಯಕ್ಷ ಆಗ್ಬಹುದು, ಯಾರು ಕಾರ್ಯಾಧ್ಯಕ್ಷ ಆಗ್ಬಹುದು, ಯಾರು ಗೌರವಾಧ್ಯಕ್ಷ ಆಗ್ಬಹುದು ಎಂಬ ನೆಲೆಯಲ್ಲಿ ನಾವು ಆ ದಿವಸ ಒಂದು 100 ರಿಂದ 200 ಜನ ಇದ್ದು ಆ ಸಂದರ್ಭದಲ್ಲೂ ಕೂಡ ನಮ್ಮನ್ನೇ ಆ ಜೀರ್ಣೋದ್ಧಾರ ಸಮಿತಿಯವರು ಯಾರು ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಾ, ನೀವೇ ಆ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ಕೂಡ ನಡೆಸಿಕೊಂಡು ಹೋಗ್ಬೇಕು ಎಂಬ ಒಂದು ಮಾತನ್ನ ನಮಗೆ ತಿಳಿಸಿದಾಗ ನಾವು ಒಪ್ಪಿಕೊಂಡು ನಾನು ಜೀರ್ಣೋದ್ಧಾರ ಸಮಿತಿಯ ಜೊತೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದೆ. ಅದೇ ರೀತಿ ರಾಧಾಕೃಷ್ಣ ಬೋರ್ಕರ್ ಅವರು ಕಾರ್ಯಾಧ್ಯಕ್ಷರಾಗಿ ಆ ಒಂದು ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ನಡೆಸಿಕೊಂಡು ಬಂದರು. ಕೋಶಾಧಿಕಾರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಬಾಲಚಂದ್ರರವರನ್ನ ನೇಮಕ ಆಯಿತು. ಆ ನಂತರ ಸಂಚಾಲಕರಾಗಿ ಸುಧಾಕರ್ ಭಟ್ರನ್ನ ಆರಿಸಿದ್ರು. ಅಷ್ಟೊತ್ತಿಗೆ ನಮಗೆ ಗೌರವ ಅಧ್ಯಕ್ಷರು ಬೇಕು ಎಂಬ ಒಂದು ನೆಲೆಯಲ್ಲಿ ನಾವು ಒಂದು 7 ಜನರನ್ನ ಗೌರವಾಧ್ಯಕ್ಷರಾಗಿ ಆರಿಸಿದೆವು. ಅದರಲ್ಲಿ ಪ್ರಥಮ ಬಾರಿಗೆ ನಮಗೆ ಡಾಕ್ಟರ್ ಪುತ್ತೂರಾಯರವರನ್ನ ಆ ಮೊದಲೇ ನಾವು ಜೀರ್ಣೋದ್ಧಾರಕ್ಕೆ ಕೂಡ ಕೇಳಿಕೊಂಡಿದ್ದೆವು. ಜೀರ್ಣೋದ್ಧಾರಕ್ಕೂ ಕೂಡ ತಾವು ಸಹಕಾರ ಮಾಡಬೇಕು, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಆದ್ರೆ ಅವರು ನನಗೆ ವಿಷ್ಣುಮೂರ್ತಿ ದೇವಸ್ಥಾನದ ಅಲ್ಲಿ ಕೆಲಸ ಇದೆ, ನಾನು ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ನಿಮಗೆ ಬೇಕಾದಂತ ಸಹಕಾರದ ಜೊತೆ ನಿಮ್ಮ ಜೊತೆ ಇದ್ದೇವೆ ಎಂಬ ಒಂದು ಧೈರ್ಯವನ್ನು ಪ್ರಾರಂಭ ಹಂತದಲ್ಲಿ ನೀಡಿದ್ರು. ಆನಂತರ ಬೇರೆ ಬೇರೆ ಜನರನ್ನ 6 ಜನ 7 ಜನರನ್ನ ನಾವು ಗೌರವಾಧ್ಯಕ್ಷರೇ ಮಾಡಿದ್ವಿ. ಆ ಗೌರವಾಧ್ಯಕ್ಷರು ಮಾಡಿದ ನಂತರನೇ ಅದು ನಮ್ಗೆ ಅವರು ಒಂದು ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿಗೆ ಒಂದು ಬೆನ್ನೆಲುಬಿದಾಗೆ, ನಮ್ಮ ಯಾವುದೇ ಇದಕ್ಕೂ ಕೂಡ ನಮ್ಗೆ ಒಂದು ಪ್ರಥಮ ಬಾರಿಗೆ ನಮಗೆ ಕೊಡುವಂತ ಸಹಕಾರದಿಂದ ಅಂದು ಯಾವಾಗ ನಾವು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಮಾಡಿದೆವೋ ಅಂದು ಈ 1.5 ತಿಂಗಳಲ್ಲಿ
ನಾವು ಸಾಧಾರಣ 50% ಕೆಲಸವನ್ನ ಆನಂತರ ನಾವು ಮಾಡಿ ಮುಗಿಸಿದ್ದೇವೆ. ಇದಕ್ಕೆಲ್ಲ ಕಾರಣ ಆ ಒಂದು ಪ್ರದೇಶದ ಜನರು, ಅಲ್ಲಿ ಸೇರಿರತಕ್ಕಂಥ ಜನರು. ನಾವು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಕೂಡ ದಿನಕ್ಕೆ ಒಂದು 100ರಿಂದ 150 ಜನರು ರಾತ್ರಿ ಕೆಲಸಕ್ಕೆ ಅಲ್ಲಿ ಬಂದು ಸೇರ್ತಾ ಇದ್ರು. ಸೇರಿ ಅವರಿಂದ ಕೈಲಾದಷ್ಟು ಹಣವನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ನಮ್ಮ ಬಜೆಟ್ ಜಾಸ್ತಿ ಆಗ್ತಾ ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಆಯ್ತು ಹೊರತು ಇದೆ ನಮ್ಮ ಜೀರ್ಣೋದ್ಧಾರ ಸಮಿತಿಯಾಗಿ ಈಗ 1 ವರ್ಷ 2 ತಿಂಗಳಾಯ್ತು ಅಷ್ಟೇ. 1 ವರ್ಷದಲ್ಲಿ 2.5 ಕೋಟಿಯಷ್ಟು ದೊಡ್ಡ ಈ ಒಂದು ದೇವಸ್ಥಾನವನ್ನು ಮಾಡಬೇಕಿದ್ರೆ ಖಂಡಿತವಾಗಿಯೂ ಆ ಒಂದು ಸುಬ್ರಹ್ಮಣ್ಯ ದೇವರ ಶಕ್ತಿ, ಅದರ ಜೊತೆ ಆ ಪ್ರದೇಶದ ಜನರ ಒಂದು ಆತ್ಮವಿಶ್ವಾಸ, ಯಾವುದೇ ರೀತಿಯಲ್ಲಿ ಆಗ್ಲಿ ನಮಗೆ ಈ ಒಂದು ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದ ಒಂದು ಸುಬ್ರಹ್ಮಣ್ಯ ದೇವಾಲಯವನ್ನು ನೋಡಬೇಕೆಂಬ ಆಸೆ ಆ ಪ್ರದೇಶದ ಜನರು ಹಮ್ಮಿಕೊಂಡಿದ್ರು. ಆದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಆಗಿ ಈಗ ಅಂತಿಮ ಘಟ್ಟದಲ್ಲಿ ನಾವು ಈ ಬ್ರಹ್ಮಕಲಶವನ್ನು ಕಾಯ್ತಾ ಇದ್ದೇವೆ. ನಾವು ಖಂಡಿತವಾಗಿಯೂ ಕಳೆದ ಕೆಲವು ದಿನಗಳಿಂದ ನಾವು ಬೇರೆ ಬೇರೆ ಗ್ರಾಮಗಳನ್ನು ಕೂಡ ಭೇಟಿಯಾಗಿದ್ದೇವೆ. ಎಲ್ಲ ಗ್ರಾಮಕ್ಕೂ ಹೋದಾಗಲೂ ಈ ಸುಬ್ರಹ್ಮಣ್ಯ ದೇವರ ಅಲ್ಲಿ ಆ ಭಕ್ತರು, ಎಲ್ಲ ಪ್ರದೇಶಕ್ಕೂ ಹೋದರೂ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಭಕ್ತರು ಅಲ್ಲಿದ್ದಾರೆ. ಆದ್ರಿಂದ ಮತ್ತು ಕೂಡ ಭೇಟಿ ಆಗಬಹುದಿತ್ತು. ನಮಗೆ ಸಮಯದ ಅಭಾವ ಇದ್ದರಿಂದ ಸುಧಾಕರ್ ಭಟ್ರು ಹೇಳ್ತಾ ಇದ್ರು, ನೀವು ಊರಿನವರನ್ನೇ ನಂಬಿಕೊಂಡಿರುವುದು ಬೇಕಾಗಿಲ್ಲ, ಸ್ವಲ್ಪ ಹೊರಗೆ ಹೋದ್ರೆ ಒಳ್ಳೇದು ಅಂತ. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ಎಲ್ಲ ಗ್ರಾಮದಲ್ಲೂ ದೇವಸ್ಥಾನಗಳಿವೆ. ನಾವು ಉಳಿದ ದೇವಸ್ಥಾನಗಳಿಗೆ ಹೋದಾಗ ಆ ಗ್ರಾಮದವರು ನೋಡಿ, ನಮ್ಮ ಊರಲ್ಲಿ ನಮ್ಮ ದೇವಸ್ಥಾನ ಇರುವಾಗ ನಾವು ಹೊರಗಿನ ದೇವಸ್ಥಾನಕ್ಕೆ ಎಷ್ಟು ಸಹಕಾರ ಮಾಡಬಹುದು ಎಂಬ ಮಾತನ್ನ ಹೇಳುವುದನ್ನು ನಾನು ಕೇಳಿದ್ದೇನೆ. ಆದ್ರಿಂದ ನಾವು ಕಳೆದ 1 ತಿಂಗಳಿನ ಮೊದಲು ಯಾವುದೇ ಹೊರ ಒಂದು ಗ್ರಾಮಗಳಿಗೆ ನಾವು ಹೋಗಿರ್ಲಿಲ್ಲ, ಊರಿನವರಲ್ಲೇ ಸಹಕಾರವನ್ನು ಬೇಡಿದೆವು. ಆದ್ರೆ ಕಳೆದ 10 ದಿವಸದಿಂದ ಸುಧಾಕರ್ ಭಟ್ರಾಗ್ಲಿ, ಸುರೇಶ್ ಪುತ್ರರಾಗ್ಲಿ, ನಾನಾಗ್ಲಿ, ರಾಧಾಕೃಷ್ಣ ಬೋರ್ಕರ್ರಾಗ್ಲಿ, ಬಾಲಚಂದ್ರ ಆಗ್ಲಿ, ಬೇರೆ ಬೇರೆ ಗ್ರಾಮಕ್ಕೆ ಹೋಗಿ ನಾವು ಸಹಕಾರವನ್ನು ಬೇಡಿದ್ದೇವೆ. ಎಲ್ಲ ರೀತಿಯಿಂದಲೂ ಹೊರಗಿನ ಗ್ರಾಮದಿಂದಲೂ ಕೂಡ ನಮಗೆ ಸಹಕಾರ ದೊರೆತಿದೆ. ಆದ್ರಿಂದ ಬಹಳ ವಿಜೃಂಭಣೆಯಿಂದ ನಮ್ಮ ಬರುವಂತ ಈ 8 ದಿವಸದ ಬ್ರಹ್ಮಕಲಶೋತ್ಸವ ಖಂಡಿತ ಯಶಸ್ವಿ ಆಗ್ತದೆ ಎಂಬ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೋಟಿಯ ಒಳಗಿದ್ದೆವು, ಈಗ ಅದು 2.5 ಕೋಟಿ ತನಕ ರೀಚ್ ಆಗಿದೆ. ಹೌದು, ಯಾಕೆಂದ್ರೆ ನಾವು ಕೆಲವು ಯಾವುದನ್ನು ಎಣಿಸಿಕೊಂಡಿರ್ಲಿಲ್ಲ. ಅದಕ್ಕೆ ಮುಚ್ಚಿಗೆಲ್ಲ ಹಾಕ್ತೇವೆ ಅಂತ ಹೇಳಿ, ತಾಮ್ರದ ಮುಚ್ಚಿಗೆಗೆ ಒಂದು 16-17 ಲಕ್ಷ ಆಯ್ತು. ನಾವು ಕೆಲವು ಅದರ ಮರದ ಕೆತ್ತನೆ ಕೂಡ ನಾವು ಸಾಮಾನ್ಯ ಕೆತ್ತನೆಯನ್ನ ಮಾಡಿ ನಾವು ಮುಂದುವರಿಸುವಂತ ಇದ್ದೇವೆ. ನಾವು ಎಣಿಸಿದಿಂದ ಜಾಸ್ತಿ ಕೆತ್ತನೆ ಕೂಡ ಆಗಿದೆ. ಅದರದ್ದು ಇಂಟರ್ಲಾಕ್ ನಾವು ಒಂದು 10-12 ಸಾವಿರ ಸ್ಕ್ವೇರ್ ಫೀಟ್ ನಷ್ಟು ಇಂಟರ್ಲಾಕ್ ಹಾಕಿದ್ದೇವೆ. ಅದು ಕೂಡ ನಾವು ಎಣಿಸಿರ್ಲಿಲ್ಲ. ಅದರ ಜೊತೆ ಯಾಗಶಾಲೆ ಮಾಡಿದ್ದೇವೆ, ಒಂದು ನಮ್ಮ ಪಾಕಶಾಲೆ ಮಾಡಿದ್ದೇವೆ. ಇದೆಲ್ಲ ನಾವು ಎಣಿಸಿದಂಥದ್ದು ಖಂಡಿತ ಅಲ್ಲ. ಅದರ ಜೊತೆ ಒಂದು 40 ಲಕ್ಷದ ಮೇಲ್ಪಟ್ಟು ಜಾಗಕ್ಕೆ ಖರೀದಿ ಮಾಡಲಿಕ್ಕೆ ಆಗಿದೆ. ಅದರ ಜೊತೆ ಒಂದು ಪೈಪಿನ ಅಳವಡಿಕೆ, ಅಲ್ಲಿ ಒಂದು ಡ್ರೈನೇಜ್ ಇತ್ತು. ಆ ಡ್ರೈನೇಜಿಗೆ ಈಗಾಗಲೇ ಒಂದು 7-8 ಲಕ್ಷ ರೂಪಾಯಿ ಆ ಡ್ರೈನೇಜ್ ಖರ್ಚಾಯ್ತು. ಅದರ ಜೊತೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ತಡೆಗೋಡೆ, ಆ ತಡೆಗೋಡೆಗೆ ಮಾತ್ರ ನಮಗೆ ಸಂಸದರು ನಳಿನ್ ಕುಮಾರ್ ಕಟೀಲ್ ರವರು ಒಂದು ಅನುದಾನವನ್ನು ಕೊಟ್ಟರು. ಮತ್ತೆ ನಮ್ಮ ಬೆಳ್ತಂಗಡಿಯ ಹರೀಶ್ ಕುಮಾರ್ ಕೂಡ ಅವರು ಕೂಡ ಒಂದು 2 ಲಕ್ಷ ಕೊಟ್ಟರು. ಆದ್ರಿಂದ ಒಂದು 25 ಲಕ್ಷದ ವೆಚ್ಚದಲ್ಲಿ ಆ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಅದು ಕೂಡ ಬಹಳ, ಈಗ ಅಲ್ಲಿಗೆ ನೋಡುವಾಗ್ಲಿ ಆ ದೇವಸ್ಥಾನ ಯಾರಾದ್ರೂ ಮೊದಲು ಕಂಡಿದ್ರೆ ಈಗ ಹೋಗುವಾಗ ಆ ದೇವಸ್ಥಾನದ ಚಿತ್ರಣವೇ ಚೇಂಜ್ ಆಗಿದೆ. ಇದೆಲ್ಲ ಆ ಊರಿನವರ ಒಂದು ಆಶೀರ್ವಾದ, ಆ ಊರಿನವರ ಶ್ರಮ, ಮತ್ತೆ ಅಲ್ಲೆಲ್ಲ ಅದಕ್ಕೆ ಕೈ ಜೋಡಿಸಿದಂತ ಕೊಟ್ಟಂತ ದಾನಿಗಳ ಒಂದು ಸಹಕಾರ. ಹೌದು, ಅಲ್ಲಿ ಫ್ರಂಟ್ ಅಲ್ಲಿ ಇದ್ದದ್ದೆಲ್ಲ, ಫ್ರಂಟ್ ಅಲ್ಲಿ ಎಂಟ್ರೆನ್ಸ್ ಸಂಕದಿಂದ ಈಚೆ ಬರುವಾಗ 2 ಮನೆ ಇದೆ, ಅದು ಬಿಟ್ಟು ಎಲ್ಲ ನಮ್ಗೆ ಅದಕ್ಕೆ ಸಂಬಂಧಪಟ್ಟ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ,
ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.